ಇತರ ಧರ್ಮವನ್ನು ನಾವು ಅನಾದಿ ಕಾಲದಿಂದಲೂ ಗೌರವಿಸ್ತಾ ಬರ್ತಾ ಇದ್ದೇವೆ. ಈ ಭೂಮಿಯ, ಈ ನೆಲದ ಪ್ರೀತಿಯನ್ನು, ಈ ಮಣ್ಣಿನ ಪ್ರೀತಿಯನ್ನು ನಾವು ಹೊಂದಿದವರಾಗಿದ್ದುಕೊಂಡು ಸಾಮಾಜಿಕ, ಆರೋಗ್ಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮನ್ನು ನಾವೇ ತೊಡಗಿಸಿಕೊಂಡು ನಾವೆಲ್ಲರೂ ಈ ಒಂದು ಭೂಮಿಯ, ಈ ಸಮಾಜದ ಜನರ ಸೇವೆಯನ್ನು ಮಾಡಿಕೊಂಡು ಬಂದಿರ್ತಾ ಇದ್ದೇವೆ. ನಾವು ಯಾವತ್ತು ನಮ್ಮ ಧರ್ಮವನ್ನು ನಮ್ಮ ಮನೆಯಲ್ಲಿ ಹಾಗೂ ನಮ್ಮ ಚರ್ಚ್ಗಳಲ್ಲಿ ಮೀಸಲಿಟ್ಟು ಈ ಒಂದು ಪ್ರಪಂಚದಲ್ಲಿ ಆಗಲಿ, ಈ ಸಮಾಜದಲ್ಲಿ ಹೊರಗಡೆ ಯಾವುದೇ ಇತರ ಧರ್ಮದ ಬಗ್ಗೆ ಇದುವರೆಗೆ ನಾವು ಮಾತನಾಡಿದ್ದೂ ಇಲ್ಲ, ಮುಂದೆಯೂ ಮಾತನಾಡುವುದಿಲ್ಲ, ಆಗೌರವವನ್ನು ತೋರಿಸಿದ್ದೂ ಇಲ್ಲ. ಯಾವುದೇ ಕ್ಷೇತ್ರದ ಬಗ್ಗೆ, ಯಾವುದೇ ಒಂದು ದೇವಾಲಯ ಆಗಲಿ, ಚರ್ಚ್ ಆಗಲಿ, ಮಸೀದಿ ಬಗ್ಗೆ ನಾವು ಇದುವರೆಗೂ ಚಕಾರವನ್ನು ಪರವಾಗಲಿ ಹಾಗೂ ವಿರೋಧವಾಗಿ ನಡೆದುಕೊಂಡು ಬಂದವರಲ್ಲ. ಇತ್ತೀಚೆಗೆ ನಾವೆಲ್ಲರೂ ಅತಿ ಪ್ರೀತಿಯಿಂದ ಕಾಣುವಂಥ, ಅತಿ ಗೌರವದಿಂದ ಕಾಣುವಂಥ, ನಾನೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದೆ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಮತ ಕೇಳಿದಂಥ ಮಹಾನ್ ವ್ಯಕ್ತಿ, ನಾವೆಲ್ಲರೂ ಮೆಚ್ಚುವಂಥ ನಮ್ಮ ಕ್ರೈಸ್ತ ಧರ್ಮದವರ ಆಗು ಹೋಗುಗಳಿಗೆ ನಾವು ಕರೆದಾಗ ಪ್ರೀತಿಯಿಂದ ಆಗಮಿಸಿ, ಅದು ಮರಣವಾಗಲಿ ಅಥವಾ ಜನ್ಮದಿನವಾಗಲಿ ಅಥವಾ ಯಾವುದೇ ಕಾರ್ಯಕ್ರಮ ಇದ್ದರೂ ಅಲ್ಲಿ ನಾವು ಕರೆದಾಗ ನಮ್ಮೊಂದಿಗಿದ್ದು ನಮ್ಮ ಬೆನ್ನಿಗೆ ನಿಂತು ನಮ್ಮ ಕಷ್ಟದಲ್ಲಿ ನಾವೇನಾದರೂ ನಮ್ಮ ಕ್ರೈಸ್ತರಿಗೆ ಕಷ್ಟ ಬಂದಾಗ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರೆಂದು ನಾವು ಭಾವಿಸುವಂಥ ಶ್ರೀ ಜನಾರ್ದನ ಪೂಜಾರಿಯವರು ಮೊನ್ನೆ ಆದಿತ್ಯವಾರದಂದು ಒಂದು ಮಾತಿನ ಭರಾಟೆಯಲ್ಲಿ ಕ್ರೈಸ್ತ ಧರ್ಮದವರು ನೀವು ನಿಮ್ಮ ಚರ್ಚಿನಲ್ಲಿ ನಿಮ್ಮ ಶವವನ್ನು ಅಂತಿಮ ಸಂಸ್ಕಾರ ಮಾಡುವುದಿಲ್ಲವೋ, ನಿಮ್ಮ ಶವವನ್ನು ನೀವು ಊತಿಡುವುದಿಲ್ಲವೋ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ನಮ್ಮ ಇಡೀ ಕ್ರೈಸ್ತ ಸಮಾಜದವರಿಗೆ, ನಾವು ನಿರಪರಾಧಿಗಳು, ನಾವು ಯಾವುದೇ ಧರ್ಮದವರನ್ನು ನೋಯಿಸಿದವರಲ್ಲ, ನಮ್ಮಷ್ಟಕ್ಕೆ ನಾವು ಇರುವವರು. ನಮಗೆ ಇದು ಅತೀವ ನೋವನ್ನು ಉಂಟು ಮಾಡಿದೆ. ಹಾಗೂ ಈ ಖೇದಕರ ಸಂಗತಿಯನ್ನು ನಾವು ಅತೀವ ರೀತಿಯಲ್ಲಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ನಾವೀಗ ಇದ್ದೇವೆ, ನಾವು ಇದನ್ನು ಖಂಡಿಸುತ್ತಿದ್ದೇವೆ. ಅಥವಾ ಅನಾರೋಗ್ಯ ಪೀಡಿತರಾದಾಗ ಅಥವಾ ವಯೋಮಿತಿಯಾಗಿ ತೀರಿಕೊಂಡಾಗ ನಾವು ನಮ್ಮ ಚರ್ಚ್ ಧರ್ಮಗುರುಗಳನ್ನು ಭೇಟಿಯಾಗಿ ಅವರನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಧಿವಿಧಾನಗಳನ್ನು ನಡೆಸಿಕೊಂಡು, ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಅದಕ್ಕೆ ಬೇಕಾದ ಏನು ನಾವು ನೀರು ಪೋಣಿಸ್ತೇವೆ ಅದನ್ನೆಲ್ಲ ಮಾಡಿಕೊಂಡು ಮೆರವಣಿಗೆಯಲ್ಲಿ ನಮ್ಮ ಚರ್ಚಿಗೆ ತಂದು ಚರ್ಚಿನಲ್ಲಿ ಪೂಜಾ ವಿಧಿಗಳನ್ನು ನಡೆಸಿ, ಚರ್ಚಿನ ಹತ್ತಿರವೇ ಇರುವ ಅದಕ್ಕೆ ಅವರ ಆವರಣಗೋಡೆಯಲ್ಲಿರುವ ಬೆರೆಲ್ ಗ್ರೌಂಡಲ್ಲಿ, ಸ್ಮಶಾನದಲ್ಲಿ ಈ ಹೆಣವನ್ನು, ಈ ಮೃತದೇಹವನ್ನು 6 ಅಡಿ ಆಳದಲ್ಲಿ, ನಾವು ಸಾಮಾನ್ಯವಾಗಿ ಎಲ್ಲರೂ 6 ಅಡಿ ಆಳದಲ್ಲಿ ಈ ಮೃತದೇಹವನ್ನು ಹೂಳುವುದು ಸಂಪ್ರದಾಯ. ತದನಂತರ 3ನೇ ದಿವಸ, 7ನೇ ದಿವಸ, ತಿಂಗಳ ಹಾಗೂ ವರ್ಷದ ದಿವಸವನ್ನು ನಾವು ಪೂಜಾ ವಿಧಿಗಳನ್ನು ಚರ್ಚಿನಲ್ಲಿ ನಡೆಸಿ ಆ ಬರೇಲ್ ಗ್ರೌಂಡಲ್ಲಿ ಹೋಗಿ ಆ ಮೃತ ದೇಹದ ಮುಂದೆ ದೇವರ ಹತ್ರ ಇವರಿಗೆ ಸದ್ಗತಿ ಕೊಡಲಿ ಎಂದು ದೇವರ ಹತ್ರ ಬೇಡಿ ನಂತರ ನಾವು ನಮ್ಮ ಮನೆಗೆ ತೆರಳುವುದು ಸಂಪ್ರದಾಯ. ಒಂದು ವೇಳೆ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಥವಾ ಅಸಹಜ ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿ ಅಪಘಾತ ಒಳಪಟ್ಟು ಅವ ಮೃತಪಟ್ಟರೆ ಇವರ ದೇಹವನ್ನು ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ತಿಳಿಸಿ ಆಸ್ಪತ್ರೆಗೆ ಕೊಂಡೋಗಿ ಅಲ್ಲಿ ಅದರ ಏನು ಕಾನೂನುಬದ್ಧವಾಗಿ ಏನೆಲ್ಲ ನಡೆಸಲಿಕ್ಕಿದೆ ಆ ಎಲ್ಲ ವಿಧಿವಿಧಾನಗಳನ್ನು ನಡೆಸಿಕೊಂಡು ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಹಾಗೂ ವೈದ್ಯರು ಹಾಗೂ ಪೊಲೀಸ್ ಇಲಾಖೆಯ ಪತ್ರವನ್ನು ಪಡೆದುಕೊಂಡು ಕಾನೂನು ರೀತಿಯಲ್ಲಿ ಅದನ್ನು ನಾವು ಚರ್ಚಿಗೆ ತಗೊಂಡೋಗಿ ಅಲ್ಲಿ ಈ ಒಂದು ವಿಧಿವಿಧಾನವನ್ನು ಮಾಡಿಕೊಂಡು ನಾವು ಅಂತಿಮ ಸಂಸ್ಕಾರವನ್ನು ಮಾಡುತ್ತಾ ಬಂದಿರ್ತೇವೆ. ಆದರೆ ನಮ್ಮ ಪ್ರಶ್ನೆ ಇವತ್ತು, ಈ ಒಂದು ಶಾಂತಿದೂತರಾದ ನಮ್ಮ ಮೇಲೆ ಯಾಕೆ ತಾವು ಗೂಬೆ ಕೂರಿಸ್ತೀರಿ? ನಾವು
ಇವತ್ತು ಬೆಳ್ತಂಗಡಿಯಲ್ಲಿ ಸಹ ನಮ್ಮ ಕ್ರೈಸ್ತರಿದ್ದಾರೆ. ನಾವು ಒಂದೇ ಒಂದು ಚಕಾರ ಎತ್ತಬಾರ್ದೆಂದು ನಾವು ನಮ್ಮ ಧರ್ಮ ಪಂಥದ ಬಿಷಪ್ ರವರು ನಮಗೆ ತಿಳಿಸಿದ ಹಾಗೆ ನಾವು ಯಾವುದೇ ಪರ ವಿರೋಧ ಹೇಳಿಕೆಯನ್ನು ಇದರ ಮುಂಚೆನೂ ಹೇಳಲಿಲ್ಲ, ಮುಂದೆಯೂ ನಾವು ಹೇಳುವವರಲ್ಲ. ನಮ್ಮ ಈ ಎಲ್ಲ ದಾಖಲೆಗಳು, ಅದು ಮರಣ ಹೊಂದಲಿ, ಹುಟ್ಟುವಾಗಲೂ, ಮದುವೆ, ಎಲ್ಲ ದಾಖಲೆಗಳು ನಮ್ಮ ಚರ್ಚಿನ ನಮ್ಮ ಆಫೀಸ್ ಇದೆ. ಆ ಆಫೀಸ್ನಲ್ಲಿ ಅದಕ್ಕೆ ಬೇಕಾದ ದಾಖಲೆ ಪುಸ್ತಕಗಳಿವೆ. ಈ ದಾಖಲೆ ಪುಸ್ತಕಗಳಲ್ಲಿ ನಮೂದಿಸಿ ಯಾವಾಗ ಅವ ಜನ್ಮ ಹೊತ್ತಿದ್ದಾನೆ, ಯಾವಾಗ ತೀರಿ ಹೋಗಿದ್ದಾನೆ, ಯಾವಾಗ ಅವನ ಮದುವೆ ಆಗಿದೆ, ಎಲ್ಲ ರೀತಿ ನೀತಿಗಳನ್ನು ಸವಿಸ್ತರವಾಗಿ ಬರೆದಿಟ್ಟುಕೊಂಡಿದ್ದೇವೆ. ಒಂದು ವೇಳೆ ಯಾವುದಾದ್ರೂ ಅಹಿತಕರ ಘಟನೆ ಬಂದಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು, ಇಲಾಖಾಧಿಕಾರಿಗಳು ಬಂದು ಅದನ್ನು ನೋಡಿದ್ದು ಇದೆ. ಮುಂದಿನ ದಿವಸದಲ್ಲಿ ಯಾರು ಬಂದು ಈ ಒಂದು ದಾಖಲೆಯನ್ನು ನೋಡುವುದಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ನಾವು ಈ ಭೂಮಿಯ, ಈ ನಾಡಿನ ಸಂಪ್ರದಾಯವನ್ನು ಯಾವತ್ತೂ ಪಾಲಿಸಿಕೊಂಡು ಬಂದವರು. ಆದ್ದರಿಂದ ನಮ್ಮ ಮೇಲೆ, ನಾವು ಶಾಂತಿ ಪ್ರಿಯರಾದ ನಮ್ಮ ಮೇಲೆ ಯಾವುದೇ ದೂರ ಹಾಕುವುದು, ಯಾವುದೇ ಮಾತನ್ನಾಡುವುದು ನಮಗೆ ಮುಂದಿನ ದಿವಸದಲ್ಲೂ ತಾವು ಮಾಡಬಾರ್ದಾಗಿ ನಿಮ್ಮಲ್ಲಿ ಕಥೋಲಿಕ್ ಸಭೆಯ ಮುಖಾಂತರ ಕೇಳಿಕೊಳ್ಳಿಕ್ಕೆ ನಾವು ಬಂದಿದ್ದೇವೆ. ಕಳೆದ 50 ವರ್ಷದ ಹಿಂದೆ ಈ ಸಂಪ್ರದಾಯ ಇರಲಿಲ್ಲ. ಚರ್ಚಿನ ಒಳಗಡೆ ಈ ಶವ ಸಂಸ್ಕಾರ ಮಾಡುವ ರೀತಿ ಇತ್ತು. ಕಳೆದ 50 ವರ್ಷದಿಂದ ನಮ್ಮ ಪ್ರಪಂಚದಾದ್ಯಂತ ನಾವು ಈ ಶವ ಸಂಸ್ಕಾರವನ್ನು ನಮ್ಮ ಬಿಷಪ್ ರವರ ಆದೇಶದ ಮೇಲೆ ನಾವು ನಮ್ಮ ಚರ್ಚಿನ ಆವರಣ ಗೋಡೆಯಲ್ಲೇ, ನಾವು ಅದರ ಒಳಗಿರುವ ಬರೇಲ್ ಗ್ರೌಂಡಲ್ಲೇ ನಾವು ಈ ಒಂದು ಶವ ಸಂಸ್ಕಾರವನ್ನು ಮಾಡುತ್ತಾ ಬಂದಿರ್ತೇವೆ. ಆದ್ದರಿಂದ